ಸಾರ್ವಜನಿಕ ಸ್ಥಳಗಳಲ್ಲಿ ಉಗ್ರ ವರ್ತನೆ ತೋರುತ್ತಾ ನಾಗರಿಕ ಸಮಾಜದಲ್ಲಿ ಅನಾಗರಿಕ ಬದುಕು ಸಾಗಿಸುತ್ತಿದ್ದ ಮಾನಸಿಕ ಅಸ್ವಸ್ಥನ ರಕ್ಷಣಾ ಕಾರ್ಯಾಚರಣೆ ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲ್ಪಾಡಿ ಸ್ನೇಹಾಲಯ ಸಂಸ್ಥೆಯವರಿಂದ ನಡೆದಿದೆ. ಮಂಜೇಶ್ವರದ ಸ್ನೇಹಾಲಯ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರವು ಆಶ್ರಯ ಒದಗಿಸಿ ಮಾನವೀಯತೆ ಮೆರೆದಿದೆ. ಬ್ರಹ್ಮಾವರದ ಖರ್ಚೆ ಪರಿಸರದಲ್ಲಿ ಮಾನಸಿಕ ಅಸ್ವಸ್ಥನ ಉಪಟಳದಿಂದ ಸಾರ್ವಜನಿಕರು ಭೀತಿಗೆ ಒಳಗಾಗಿದ್ರು. ಮನೆ ಮಂದಿ ಹಾಗೂ ಸಾರ್ವಜನಿಕರ ಮೇಲೆ ವಿನಾಕಾರಣ ಹಲ್ಲೆಗಳು, ಸ್ಥಳೀಯರ ಮನೆಗಳಿಗೆ ಅಕ್ರಮ ಪ್ರವೇಶ, ಪೀಠೋಪಕರಣಗಳ ಧ್ವಂಸ ಮೊದಲಾದ ವಿಕೃತ ಕೃತ್ಯಗಳು ಈತನಿಂದ ನಡೆಯುತ್ತಿದ್ದವು. ಈತನ ಉಪಟಳ ಮರಣಾಂತಿಕ ಹಲ್ಲೆಗಳಿಂದ ಮುಕ್ತಿ ಪಡೆಯಲು ಸಾರ್ವಜನಿಕರು ಹಾಗೂ ಆತನ ಮನೆಯವರು ಕಳೆದ ಕೆಲವು ದಿನಗಳಿಂದ ಸನಿಹದಲ್ಲಿದ್ದ ಕೊಠಡಿಯೊಂದರಲ್ಲಿ ಬಂಧಿಸಲ್ಪಟ್ಟಿದ್ದರೆಂದು ತಿಳಿದು ಬಂದಿದೆ. ನಂತರ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಶೆಟ್ಟಿ ಕರ್ಜಿ ಅವರು ಸಮಾಜ ಸೇವಕ ವಿಶ್ವಶೆಟ್ಟಿ ಅಂಬಲ್ಪಾಡಿ ಅವರಿಗೆ ವಿಷಯ ಮುಟ್ಟಿಸಿದ್ರು. ಬಳಿಕ ಅವರಿಂದ ಕಾರ್ಯಾಚರಣೆ ನಡೆದಿದೆ. ವಿಷಯ ತಿಳಿದ ಜೋಸೆಫ್ ಕ್ರಾಸ್ತ ಅವರು ಮಂಜೇಶ್ವರದಿಂದ ಆಶ್ರಮ ಸಿಬ್ಬಂದಿಗಳನ್ನು ಕರೆದುಕೊಂಡು ಆಂಬ್ಯುಲೆನ್ಸ್ ವಾಹನದಲ್ಲಿ ಖರ್ಚಿಗೆ ಆಗಮಿಸಿದ್ದಾರೆ. ನಂತರ ಮಂಜೇಶ್ವರಕ್ಕೆ ಅಸ್ವಸ್ಥನನ್ನ ಕರೆದುಕೊಂಡು ತೆರಳಿದ್ದಾರೆ. ಕೊನೆಗೂ ಸ್ಥಳೀಯ ನಿವಾಸಿಗಳು ಭಯದಿಂದ ಮುಕ್ತಿ ಪಡುವಂತಾಗಿದೆ. ವಿಶ್ವಶೆಟ್ಟಿ, ಜೋಸೆಫ್ ಕ್ರಾಸ್ತ ಅವರ ಮಾನವೀಯತೆಯ ಸೇವೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇವತ್ತು ಸರ್ಕಾರ ಕೂಡ ಕಣ್ತೆರಿಬೇಕು. ಇಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ವ್ಯಕ್ತಿಗೆ ಇದರಿಗಿಂತ ದೊಡ್ಡ ಭಾರತದ ಸಂವಿಧಾನದ ವಿರುದ್ಧವಾದ ಒಂದು ವಿಚಾರ ಮತ್ತೊಂದಿಲ್ಲ. ಖಂಡಿತ ಇಂಥ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಸರ್ಕಾರವು ಕಣ್ತೆರೆದು ಇಂಥ ಕೆಲಸ ಕಾರ್ಯಗಳು ಮಾಡಬೇಕಂತ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ನಮ್ಮ ಖರ್ಜೆಯ ಎಲ್ಲ ಜನರ ಪರವಾಗಿ ಸ್ನೇಹಾಲಯಕ್ಕೆ ನಾನು ವಿಶೇಷವಾಗಿ ಥ್ಯಾಂಕ್ಸನ್ನು ಹೇಳ್ತಾ, ಬಹಳ ಒಂದು ಒಳ್ಳೆಯ ಕೆಲಸ, ಇವರು ಆದಷ್ಟು ಬೇಗ ಗುಣ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.